ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿ 4 ದಿನ ಆದರೂ ಆರೋಪಿಯನ್ನ ಬಂಧಿಸಿಲ್ಲ ಎಂದು ಮಹಿಳೆಯೊಬ್ಬರು ನ್ಯಾಯಕ್ಕಾಗಿ ಗೃಹ ಸಚಿವರ ಬಳಿ ಕೈ ಮುಗಿದು ಅಂಗಲಾಚಿದ ಘಟನೆ ತುಮಕೂರಲ್ಲಿ ನಡೆದ ಹಳ್ಳಿಕಾರ್ ಕಾರ್ಯಕ್ರಮದ ವೇಳೆ ನಡೆದಿದೆ. ತಿಪಟೂರು ತಾಲೂಕಿನ ಕಣಕವತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗರಾಜು ಕಟ್ಟಡದ ಬಾಡಿಗೆ ಕೇಳಿದ್ದಕ್ಕೆ ಶಾಹಿನ್ ತಾಜ್ ಗುಜರ್ ಬಾನು ಎಂಬುವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಎನ್ನಲಾಗಿದೆ. ಕಳೆದ 2.5 ವರ್ಷಗಳಿಂದ ಬಾಡಿಗೆ ಕೊಡದೆ ಸತಾಯಿಸುತ್ತಿದ್ದ ಲಿಂಗರಾಜು ಬಾಡಿಗೆ ಕೇಳೋಕೆ ಹೋದ ವೇಳೆ ಈ ಕೃತ್ಯ ನಡೆಸಿದ್ದ. ಹಲ್ಲೆಗೊಳಗಾದ ಮಹಿಳೆ ಈ ಘಟನೆ ಸಂಬಂಧ ತಿಪಟೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಆದರೆ ದೂರು ನೀಡಿ 4 ದಿನ ಆದರೂ ಆರೋಪಿಯನ್ನ ಬಂಧಿಸಲಾಗಿಲ್ಲ ಎಂದು ನೊಂದ ಮಹಿಳೆ ನ್ಯಾಯಕ್ಕಾಗಿ ಹೋಮ್ ಮಿನಿಸ್ಟರ್ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಇದನ್ನ ಅವರು ತೋರಿಸ್ತಿಲ್ಲ ಸರ್. ಎಫ್ಐಆರ್ ಆಗಿದೆ ಸರ್. ನಮ್ಮ ಅಕ್ಕನ ಕಾಲ್ ಮುರಿದೋಗಿದೆ ಸರ್. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಸರ್. ನನಗೆ ಹೊಡೆದು ಸರ್ ನನ್ನ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರಾದ ಲಿಂಗರಾಜ್ ಅವರು ನನ್ನ ಮೇಲೆ ಕೈ ಹಾಕಿದ್ದಾರೆ. ನಿಮ್ಮ ಅವ್ವನ್ನ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ಬೀದಿ ಹೆಂಗಸ ಮೇಲೆ ಚಪ್ಲಿಯಲ್ಲಿ ಹೊಡಿಸಿ ಅಂತ ಹೇಳಿದ್ದಾರೆ. ದಯವಿಟ್ಟು ನನಗೆ ನ್ಯಾಯವನ್ನು ದೊರಕಿಸಿಕೊಡಿ ಸರ್. ಬೆಳಗ್ಗೆಯಿಂದ ಕಾಯ್ತಿದ್ದೀನಿ ಸರ್. ನಿಮ್ಮ ಜಿಲ್ಲೆಯಲ್ಲಿ ಆಗಿದೆ ಸರ್. ಸರ್ ದಯವಿಟ್ಟು ಅವ್ರಿಗೆ ಅರೆಸ್ಟ್ ಆಗಲೇಬೇಕು ಸರ್. ಅವ್ರು ಅರೆಸ್ಟ್ ಆಗಲೇಬೇಕು ಸರ್. ನನಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಮಾತಾಡ್ಬೇಡಿ.